ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ವತಿಯಿಂದ ಪುತ್ತೂರು ತಾಲೂಕಿನ ಆಶಾ ಕಾರ್ಯಕರ್ತೆಯರಿಗೆ ನಂದಿನಿ ಉತ್ಪನ್ನಗಳ ಕಿಟ್ ವಿತರಣೆ ಕಾರ್ಯಕ್ರಮ ಪುತ್ತೂರಿನ ಎಸ್ಸಿಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ನಡೆಯಿತು. ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ಕಿಟ್ ವಿತರಿಸಿದ್ರು. ಬಳಿಕ ಮಾತನಾಡಿದ ಅವರು, ಆಶಾ ಕಾರ್ಯಕರ್ತರು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದರ ಜೊತೆಗೆ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಮೂಲಕ ಕೊರೋನಾ ಮುಕ್ತವನ್ನಾಗಿಸುವ ಕಾರ್ಯ ಮಾಡ್ತಾ ಇರೋದು ಶ್ಲಾಘನೀಯ. ಈ ಮೂಲಕ ಅವರ ಕಾರ್ಯದಲ್ಲಿ ಸಾರ್ಥಕತೆ ಕಾಣಲು ಸಾಧ್ಯ. ಈ ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತರು ಆರ್ಥಿಕ ಮುಗ್ಗಟ್ಟಿನ ನಡುವೆ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದು ಅವರನ್ನು ಗುರುತಿಸುವ ಕಾರ್ಯವೂ ನಡೆದಿದೆ. ಇನ್ನು ಕೊರೋನಾ ಮುಕ್ತ ದೇಶವನ್ನಾಗಿ ಮಾಡಲು ನಿರಂತರ ಅರಿವು ಮೂಡಿಸುವ ಕೆಲಸ ಅಗತ್ಯವಿದೆ ಎಂದರು. ಆಗ ಆ ದೊಡ್ಡ ಜವಾಬ್ದಾರಿಯನ್ನು ಆರೋಗ್ಯ ಇಲಾಖೆ ಕೊಡುವಂತ ಸಂದರ್ಭ. ಆರೋಗ್ಯ ಇಲಾಖೆ ಮಾಡಬೇಕಿದ್ರೆ ತಳಮಟ್ಟದಲ್ಲಿ ಯಾರು ಮಾಡಬೇಕಿದ್ರೆ ಆಶಾ ಕಾರ್ಯಕರ್ತರು ಮಾಡಬೇಕು. ಮೇಲ್ಮಟ್ಟದಲ್ಲಿ ಇದ್ದಾರೆ, ನಮ್ಮ ಡಾಕ್ಟರ್ಗಳು, ನಿರ್ದೇಶಕರೆಲ್ಲ ಇದ್ದಾರೆ. ಆರೋಗ್ಯ ಸಚಿವರು ಅದರ ಇಡೀ ನೇತೃತ್ವವನ್ನು ತಗೊಳ್ಬೇಕು ಅಂತ ಅವರಿಗೆ ಸಹಕಾರವನ್ನು ಇತರ ಇಲಾಖೆಗಳು, ಗೃಹ ಇಲಾಖೆ ಇರ್ಬೋದು, ನಮ್ಮ ಕಂದಾಯ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಅವತ್ತಿನಿಂದ ಇವತ್ತಿನವರೆಗೆ ಆ ಒಂದು ವ್ಯವಸ್ಥೆ ಮುಂದುವರಿದು ಇವತ್ತು ನಾವೆಲ್ಲರೂ ನೆಮ್ಮದಿಯಿಂದ ಒಂದಷ್ಟು ಜನ ನಿರ್ಭೀತಿಯಿಂದ ಮಾಸ್ಕ್ ಹಾಕದೆ ಓಡಾಡುವಂಥ ಒಂದು ಪರಿಸ್ಥಿತಿ ಕೂಡ ಆಗಿದೆ ಹಳ್ಳಿಯಲ್ಲಿ. ಅದಕ್ಕೆ ಕಾರಣ ನಮ್ಮ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಕಾರ್ಯಕ್ರಮದ ಅಂಗವಾಗಿ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದ ಸುಮಾರು 251 ಮಂದಿ ಆಶಾ ಕಾರ್ಯಕರ್ತೆಯರಿಗೆ ಕಿಟ್ ಅನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾ ಅಶೋಕ್ ಕುಮಾರ್ ರೈ, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಡೆಪ್ಯೂಟಿ ಆಫೀಸರ್ ಡಾ ರಾಮಕೃಷ್ಣ ಭಟ್, ಡೆಪ್ಯೂಟಿ ಮ್ಯಾನೇಜರ್ ಡಾ ಸತೀಶ್, ನಿರ್ದೇಶಕರಾದಂತಹ ನಾರಾಯಣ ಪ್ರಕಾಶ್ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.